ರೋಟರಿ ಕ್ಲಬ್ ಲೊರೆಟೊ ಹಿಲ್ಸ್ ಇದರ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಲೊರೆಟೊ ಪದವಿನಲ್ಲಿರುವ ಕ್ಲಬ್ನ ಸಭಾಂಗಣದಲ್ಲಿ ನಡೆಯಿತು. ನಿರ್ಗಮನ ಅಧ್ಯಕ್ಷ ಆಂಟೋನಿ ಸಿಕ್ವೇರಾ ಮಾತನಾಡಿ, ಸದಸ್ಯರ ಸಹಕಾರದಿಂದ ಕ್ಲಬ್ನಲ್ಲಿ ಉತ್ತಮ ಕೆಲಸಗಳನ್ನು ಮಾಡಲು ಸಾಧ್ಯವಾಗಿದೆ. ಎಲ್ಲ ಸದಸ್ಯರು ಮುಂದಿನ ಅಧ್ಯಕ್ಷರಿಗೂ ಇದೇ ರೀತಿ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಮತ್ತು ಮಕ್ಕಳಿಗೂ ನಾನು ಇವತ್ತು ಈ ವರ್ಷ ನಮಗೆ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಟೈಮ್ ಕೊಟ್ಟದಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ವರ್ಷ ನನ್ನ ಕಾರ್ಯದರ್ಶಿ ಪ್ರೀತಮ್ ರೊಡ್ರಿಗಸ್ ಹಾಗೂ ಫೌಂಡರ್ ಪ್ರೆಸಿಡೆಂಟ್ ಐಬಿಎಂ ಪ್ರೆಸಿಡೆಂಟ್ ಹಾಗೂ ಎಲ್ಲ ಸದಸ್ಯರು ಸಹಕರಿಸಿ ನಮಗೆ ಈ ವರ್ಷ ಒಳ್ಳೆ ಕ್ಲಬ್ ನಡೆಸಲು ತುಂಬ ಕಡಿಮೆ ಅಲ್ಲಿ ಒಂದು ಗಿಡಗಳನ್ನೆಲ್ಲ ನಟ್ಟು ಅದನ್ನು ಪೂರ್ವ ಜಿಲ್ಲಾ ಗವರ್ನರ್ ಡಾಕ್ಟರ್ ಭಾರತಿ ಶಾದಿರಾಜ್ ಪದಗ್ರಹಣ ನೆರವೇರಿಸಿದರು. ನೂತನ ಅಧ್ಯಕ್ಷರಾಗಿ ರಾಘವೇಂದ್ರ ಭಟ್, ಕಾರ್ಯದರ್ಶಿಯಾಗಿ ರಮೇಶ್ ನಾಯಕ್ ರಾಯಿ ಮತ್ತವರ ತಂಡ ಅಧಿಕಾರ ಸ್ವೀಕರಿಸಿದರು. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ರಾಘವೇಂದ್ರ ಭಟ್ ಅವರು ಮಾತನಾಡಿ, ಸಾಮಾನ್ಯ ವ್ಯಕ್ತಿ ರೋಟರಿ ಸಂಸ್ಥೆ ಸೇರಿದ್ರೆ ಅಸಾಮಾನ್ಯ ವ್ಯಕ್ತಿಯಾಗಿ ಮೂಡಿಬರುತ್ತಾನೆ. ಮುಂದಿನ ಅವಧಿಯಲ್ಲಿ ಗಾರ್ಡನ್ ಅಭಿವೃದ್ಧಿ, ಕಟ್ಟಡದ ಮೊದಲ ಅಂತಸ್ತಿನ ನಿರ್ಮಾಣ, ಕೆರೆ ನಿರ್ಮಾಣ, ಬಸ್ ತಂಗುದಾಣ ನಿರ್ಮಾಣ ಮೊದಲಾದ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳಲಿದ್ದೇವೆ ಎಂದು ಹೇಳಿದರು. ಮನಸ್ಸಿಗೆ ಖುಷಿಯಾದರೆ ಮನಸ್ಸು ಮತ್ತು ದೇಹ ಅಗ್ರವಾಗ್ತದಂತೆ. ಹಾಗೆ ಮನುಷ್ಯನ ಮನಸ್ಸಿಗೆ ಬೇಸರ ಆದ್ರೆ ಮನುಷ್ಯನ ಮನಸ್ಸು ಮತ್ತು ದೇಹ ಭಾರ ಆಗ್ತದಂತೆ. ಹಾಗೆ ನನ್ನ ದೇಹವೇ ಈಗ ಭಾರವಾದಾಗಿ ಅಗ್ರವಾದಾಗಿ ಕಾಣ್ತದೆ. ಇದಕ್ಕೆ ಕಾರಣ ನೀವುಗಳು ನನ್ನ ಮೇಲೆ ಇಟ್ಟಂತ ಪ್ರೀತಿ, ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದಂತ ರೀತಿ, ನಾನು ನಿಮ್ಮ ಮೇಲೆ ತೋರಿಸಬೇಕಾದಂತಹ ಸಹಾನುಭೂತಿ, ಮುಂದಿನ ದಿನಗಳಲ್ಲಿ ಈ ಕ್ಲಬ್ ಅನ್ನು ನಡೆಸಿಕೊಂಡು ಹೋಗುವಂತಹ ರೀತಿ ಅತ್ಯಂತ ಯಶಸ್ವಿಯಾಗಿರಬೇಕು ಹೇಳುವಂತ ನನ್ನ ಕಲ್ಪನೆಯನ್ನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ರೋಟರಿಯ ನಿಯಮಾವಳಿಗಳನ್ನು ಪಾಲಿಸಿಕೊಂಡು, ರೋಟರಿಯ ತತ್ವಗಳನ್ನು, ಆದರ್ಶಗಳನ್ನು ಎಲ್ಲವನ್ನೂ ಪಾಲಿಸಿಕೊಂಡು, ನಮ್ಮ ಕ್ಲಬ್ಬಿನಲ್ಲಿರುವಂತಹ ಎಲ್ಲಾ ಸದಸ್ಯರ ಸಮಸ್ಯೆಗಳನ್ನು ಕೇಳಿಕೊಂಡು, ಅಂದರೆ ತಂಡದಲ್ಲಿರ್ತಕ್ಕಂಥ ಹಿರಿಯರಿಗೆ ಬಾಗಿಕೊಂಡು, ಹಿರಿಯರನ್ನು ಭಾಗಿಸಿಕೊಂಡು, ತಂಡವನ್ನು ಸಮದೋಗಿಸಿಕೊಂಡು, ತಂಡದಲ್ಲಿರ್ತಕ್ಕಂಥ ಸರ್ವ ಸದಸ್ಯರ ಸಮಸ್ಯೆಗಳನ್ನು ಕೂಡ ಸಮಾನವಾಗಿ ಆಲಿಸಿಕೊಂಡು ಒಂದು ಸ್ಥಾಪಕ ಅಧ್ಯಕ್ಷರಾಗಿ. ಇದೇ ಸಂದರ್ಭ ಮೊದಲ ಸೇವಾ ಕಾರ್ಯವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವ ಸಾನ್ವಿ ಹಾಗೂ ಸುದೇಶ್ ಅವರಿಗೆ ಆರ್ಥಿಕ ನೆರವು ನೀಡಲಾಯಿತು. ನಿರ್ಗಮನ ಅಧ್ಯಕ್ಷ ಆಂಟೋನಿ ಸಿಕ್ವೇರಾ ಹಾಗೂ ಕಾರ್ಯದರ್ಶಿ ಪ್ರೀತಮ್ ರೊಡ್ರಿಗಸ್ ಅವರನ್ನು ಗೌರವಿಸಲಾಯಿತು. ಶ್ರೀ ಗುರು ಚೈತನ್ಯ ಸೇವಾಶ್ರಮದ ಸಂಸ್ಥಾಪಕ ಹೊನ್ನಯ್ಯ ಕಾಟಿಪಳ್ಳ ಅವರನ್ನು ಸನ್ಮಾನಿಸಲಾಯಿತು. ನೂತನ ಸದಸ್ಯರನ್ನ ಕ್ಲಬ್ಗೆ ಸೇರಿಸಲಾಯಿತು. ಮುಂದಿನ ಸಾಲಿನ ಗವರ್ನರ್ ಆಗಿ ಆಯ್ಕೆಯಾದ ಪ್ರಕಾಶ್ ಕಾರಂತ ಹಾಗೂ ಜಿಲ್ಲಾ ಘಟಕಕ್ಕೆ ಆಯ್ಕೆಯಾದವರನ್ನ ಅಭಿನಂದಿಸಲಾಯಿತು. ಇದೇ ವೇಳೆ ಕ್ಲಬ್ ಬುಲೆಟಿನ್ ರೋಟೊ ಹಿಲ್ಸ್ ಅನ್ನ ಸಹಾಯಕ ಗವರ್ನರ್ ಸುರೇಂದ್ರ ಕಿನಿಚಿ ಬಿಡುಗಡೆಗೊಳಿಸಿದರು. ಬಳಿಕ ಅವರು ಮಾತನಾಡಿ, ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಗೆ ಶುಭ ಕೋರಿದ್ರು. ಹೀಗೆ ಹಲವಾರು ಸೇವೆಗಳು ರೋಟರಿಯಲ್ಲಿ ನಮಗೆ ತೆರೆದಿದೆ. ಅದಕ್ಕಾಗಿ ಈ ವರ್ಷ ಅಂತಾರಾಷ್ಟ್ರೀಯ ಅಧ್ಯಕ್ಷರು ನಮಗೆ ಒಂದು ಉತ್ತಮವಾದ ಥೀಮನ್ನು ಕೊಟ್ಟಿದ್ದಾರೆ, ಸರ್ವ್ ಟು ಚೇಂಜ್ ದ ಲೈವ್ಸ್. ಈಗಾಗಲೇ ಹೊಸ ಅಧ್ಯಕ್ಷರು ತನ್ನ ಅಧ್ಯಕ್ಷೀಯ ಭಾಷಣದಲ್ಲಿ ಸಂಪೂರ್ಣವಾಗಿ ರೋಟರಿಗೆ ಸಜ್ಜಾಗಿದ್ದೇನೆ ಎಂಬ ಒಂದು ವಿಶ್ವಾಸದ ಮಾತುಗಳನ್ನು ಸಭೆಗೆ ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು.
ನಿಯೋಜಿತ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತಪ್ರೋ ಮಾತನಾಡಿ, ನೂತನ ಅಧ್ಯಕ್ಷರ ಅವಧಿಯಲ್ಲಿ ಉತ್ತಮ ಕಾರ್ಯಗಳು ನಡೆಯಲಿದೆ ಎನ್ನುವುದನ್ನು ಅವರ ಉತ್ಸಾಹ ನೋಡುವಾಗಲೇ ತಿಳಿಯುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಧೈರ್ಯ, ಹುಮ್ಮಸ್ಸು, ಉತ್ಸುಕತೆ, ಅದೇ ರೀತಿ ಉಲ್ಲಾಸ, ಬಹಳ ಸಂತೋಷಗೊಂಡಿದ್ದಾರೆ. ಖಂಡಿತ ಇವತ್ತು ಅವರನ್ನ ನೋಡುವಾಗ, ಅವರ ಮಾತನ್ನ ಕೇಳುವಾಗ ಖಂಡಿತ ನೀವು ಅಧ್ಯಕ್ಷರಲ್ಲ, ನೀವೊಂದು ಅಸಿಸ್ಟೆಂಟ್ ಗವರ್ನರ್ ಸಬ್ಸ್ಟೆನ್ಸ್ ಅನ್ನತಕ್ಕಂಥ ಒಂದು ನಮಗೆ ಕಾಣ್ತಾ ಇದೆ. ಪದಗ್ರಹಣ ಅಧಿಕಾರಿ ಪೂರ್ವ ಗವರ್ನರ್ ಡಾಕ್ಟರ್ ಭರತೇಶ್ ಆದಿರಾಜ್ ಅವರನ್ನ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಬಳಿಕ ಅವರು ಮಾತನಾಡಿ, ಕೋವಿಡ್ ಸಂದರ್ಭದಲ್ಲೂ ಉತ್ತಮ ಸೇವಾ ಕಾರ್ಯವನ್ನ ಈ ಘಟಕ ಮಾಡಿದೆ. ಹೊಸ ಅಧ್ಯಕ್ಷರ ಉತ್ಸಾಹ ಹೀಗೆ ಇದ್ದು ಯಶಸ್ವಿ ವರ್ಷವಾಗಲಿ ಎಂದು ಶುಭ ಹಾರೈಸಿದರು. ರೋಟರಿಗೆ ನಾವು ನೀಡುವ ದೇಣಿಗೆ ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗ ಆಗಲಿದೆ. ಸೇವೆಯ ಮೂಲಕ ಜೀವನವನ್ನ ಬದಲಾಯಿಸೋಣ ಎಂದು ತಿಳಿಸಿದರು. ನಮಗೆ ಅಷ್ಟು 3180 ಅಂತ ಹೇಳಿದ್ರೆ ನಮಗೆ ಅಷ್ಟು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ಬಿಟ್ಟಿದೆ. ಹಾಗಾಗಿ ಬಹುಶಃ ನಮ್ಮ ಮನೆಗೆ ಯಾವ ರೀತಿ ಬಹಳ ವರ್ಷದ ನಂತರ ನಾವು ಪುನಃ ಯಾವ ರೀತಿಯಾಗಿ ನಾವು ಬರ್ತೇವೆ ಅದೇ ರೀತಿ ಅನುಭವ ಇವತ್ತು ನಮಗೆ ಈ 3181 ಜಿಲ್ಲೆಯ ಈ ಕ್ಲಬ್ಗೆ ಬಂದಾಗ ನಮಗೆ ಆಗ್ತಾ ಇದೆ. ಇಂಥ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಜಿಲ್ಲೆಯ ನೂತನ ಕ್ಲಬ್ 4 ವರ್ಷ ಆಗಿದೆ. ರೋಟರಿ ಕ್ಲಬ್ ಆಫ್ ಬಂಟ್ವಾಳ ರೋಡ್ ಲೊರೆಟೋ ಹಿಲ್ಸ್ಗೆ ನನ್ನ ಮುಖ್ಯ ಅತಿಥಿಗಳಾಗಿ ವಲಯ ಕಾರ್ಯದರ್ಶಿ ಜಯರಾಮ್ ರೈ, ವಲಯ ಸೇನಾನಿ ಅವಿಲ್ ಮೆನೇಜಸ್, ನಿಕಟ ಪೂರ್ವಾಧ್ಯಕ್ಷ ಪದ್ಮರಾಜ್ ಬಲ್ಲಾಳ್, ಪ್ರೀತಮ್ ರೋಡ್ರಿಗಸ್ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.